ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಶಿವಮೊಗ್ಗ ಧರ್ಮಕ್ಷೇತ್ರದಿಂದ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ನಿಮಗೆಲ್ಲರಿಗೂ ಮಾಡುವ ಆತ್ಮೀಯ ನಮನಗಳು. ಶಿವಮೊಗ್ಗ ಧರ್ಮಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಒಂದು ಪುಟ್ಟ ಧರ್ಮಕ್ಷೇತ್ರ ಎನ್ನಬಹುದು. ದಾವಣಗೆರೆ, ಚಿತ್ರದುರ್ಗ ಹಾಗೂ ಶಿವಮೊಗ್ಗ ಈ ಜಿಲ್ಲೆಗಳನ್ನು ಒಳಗೊಂಡ ಈ ಧರ್ಮಕ್ಷೇತ್ರದಲ್ಲಿ ಸುಮಾರು 19,000 ಕಥೋಲಿಕ ಭಕ್ತಾದಿಗಳು ಇದ್ದಾರೆ. ಆದರೆ ಇಲ್ಲೊಂದು ವಿಶೇಷ ಸ್ಥಳ ಇದೆ. ಆ ಸ್ಥಳದ ಹೆಸರೇ ಹರಿಹರ. ಈ ಹರಿಹರದಲ್ಲಿ ಸುಮಾರು 2 ಶತಮಾನಗಳ ಹಿಂದೆ ಒಬ್ಬ ಬಡ ಬ್ರಾಹ್ಮಣನಿಗೆ ಯೇಸುವಿನ ತಾಯಿ ಮರಿಯಮ್ಮ ದರ್ಶನ ಕೊಟ್ಟು ಹರಿಹರದಲ್ಲೇ ನನ್ನನ್ನು ಗೌರವಿಸಬೇಕೆಂಬ ಒಂದು ಆಜ್ಞೆಯನ್ನು ಕೊಟ್ಟಿದ್ರು. ಇವತ್ತು ಸುಮಾರು 217 ವರ್ಷಗಳಿಂದ ಹರಿಹರದ ಆರೋಗ್ಯ ಮಾತೆ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಈ ತಾಯಿ ಯೇಸುವಿನ ತಾಯಿ, ಯೇಸುವಿನ ಅಮ್ಮ, ಯೇಸುವಿನಿಂದ ಅನೇಕ ವರದಾನಗಳನ್ನು ಬೇಡಿ ನಮಗಾಗಿ ಕೊಡ್ತಾ ಇದ್ದಾರೆ. ಆ ಹರಿಹರದ ಪುಣ್ಯ ಸ್ಥಳಕ್ಕೆ ಹೋದವರಿಗೆ, ಈ ಪುಣ್ಯಕ್ಷೇತ್ರಕ್ಕೆ ಹೋದವರಿಗೆ ತುಂಬ ಮಂದಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ, ವಿವಾಹ ಭಾಗ್ಯ ಇಲ್ಲದವರಿಗೆ ವಿವಾಹ ಭಾಗ್ಯ ಸಿಕ್ಕಿದೆ, ರೋಗ ರುಜಿನ ನೋವಿನಲ್ಲಿ ಬಂದವರಿಗೆ ಬಿಡುಗಡೆ ಸಿಕ್ಕಿದೆ. ಅಲ್ಲಿ ತಾಯಿಯ ಭಿನ್ನಹ ಯೇಸುವಿನ ಶಕ್ತಿ ಕೆಲಸ ಮಾಡುವ ಸ್ಥಳ. ಈ ಸ್ಥಳದ ಮಹಿಮೆ ನೋಡಬೇಕಾದರೆ ಭೇಟಿ ನೀಡಿ ಹರಿಹರಕ್ಕೆ. ಅಲ್ಲಿ ನನ್ನ ಆತ್ಮೀಯ ಮಿತ್ರ ವಂದನೀಯ ಡಾಕ್ಟರ್ ಆಂಟನಿ ಪೀಟರ್ ಸೇವೆ ಮಾಡ್ತಾ ಇದ್ದಾರೆ. ಈ ನಮ್ಮ ಧರ್ಮಕ್ಷೇತ್ರದ ಮುಖ್ಯಸ್ಥರು ಬಿಷಪ್ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರವೋ ಇವರ ಮಾರ್ಗದರ್ಶನದಡಿಯಲ್ಲಿ ಈ ಪುಣ್ಯಕ್ಷೇತ್ರ ಬೆಳೆಯುತ್ತಾ ಇದೆ. ಇಲ್ಲಿ ಬರುವವರು ಪ್ರಭುವಿನ ವಿಶೇಷ ಪ್ರೀತಿಯನ್ನು ಅನುಭವಿಸ್ತಾ ಇದ್ದಾರೆ. 2018 ಹಬ್ಬ ಆಗಸ್ಟ್ 30ರಂದು ನವೇನ ಧ್ವಜಾರೋಹಣ ಪ್ರಾರ್ಥನೆಯೊಂದಿಗೆ ಆರಂಭವಾದ ಹಬ್ಬ ಸೆಪ್ಟೆಂಬರ್ 8ರಂದು ವಿಜೃಂಭಣೆಯಿಂದ ಒಂದು ದೊಡ್ಡ ತೇರು ಮೆರವಣಿಗೆ, ಸಾವಿರಾರು ಭಕ್ತಾದಿಗಳು, ಲಕ್ಷಾದಿ ಭಕ್ತಾದಿಗಳು ಬಂದು ಆ ತಾಯಿಗೆ ಗೌರವ ಸಲ್ಲಿಸಿ ತ್ರಯೇಕ ದೇವರನ್ನು ಆರಾಧಿಸುವ ಹಾಗೂ ಅಲ್ಲಿ ವಿವಿಧ ಭಾಷೆಗಳಲ್ಲಿ ಬಲಿಪೂಜೆಗಳು ಹಾಗೂ ವಿಶೇಷವಾದ 3 ಆರಾಧನೆಗಳು ಇವೆ. ಬನ್ನಿ, ನಮ್ಮ ಹರಿಹರ ಆರೋಗ್ಯ ಮಾತೆಯ ದರ್ಶನ ಪಡೆದು ಪ್ರಭು ಯೇಸುವಿನ ವಾಕ್ಯದ ಸ್ಪರ್ಶ ಪಡೆದು ಸಾಕ್ಷಿಗಳಾಗೋಣ. ಇದರ ಕುರಿತು ಬ್ರದರ್ ಟಿ ಕೆ ಜಾರ್ಜ್ ಯೇಸು ಸ್ಪರ್ಶ ತಂಡದ ಈ ಸಹೋದರ ಹರಿಹರದ ಆರೋಗ್ಯ ಮಾತೆ ಎಂಬ ಚಲನಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ನಿಮಗಿದು ಲಭ್ಯವಿದೆ. ಇದರ ವಿಶೇಷ ಮಾಹಿತಿಗಾಗಿ ನೀವು ಸಂಪರ್ಕಿಸಿರಿ ಅಲ್ಲಿಯ ಗುರುಗಳನ್ನು ಅಥವಾ ನನ್ನನ್ನು. ಸರ್ವಶಕ್ತ ದೇವರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್.